ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ತುಂಬ ಫ್ರೀ ಇದ್ದಾಗ ಹಸಿವಾಗೋದು ಕೂಡ ಜಾಸ್ತಿ ಅಂತೆ. ಹಾಗೆ ಮನೆಯಲ್ಲಿ ಫ್ರೀ ಆಗಿದ್ದೇವೆ ಅಂದಾಗ ಏನಾದರೂ ಹೊಸದನ್ನು ಟ್ರೈ ಮಾಡ್ತಾ ಇರಬೇಕಾಗತ್ತೆ. ಹೊಸ ರೆಸಿಪಿಗಳನ್ನು ಟ್ರೈ ಮಾಡ್ತಾ ಹೊಸ ಡಿಶನ್ನು ಪರಿಚಯ ಮಾಡುವಂತಹ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ವೀಣಾ ಶೆಟ್ಟಿ ಅವರಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವಾಗ ಮನೆಯಲ್ಲೆಲ್ಲ ಹೇಗೆ ನಡೀತಾ ಇದೆ ಕೆಲಸ ಕಾರ್ಯಗಳು? ಕೆಲಸ ಅಂದರೆ ಈಗ ಸೀಸನ್, ನನಗೆ ಸೀಸನ್, ಮಕ್ಕಳಿಗೆ ಅಂದರೆ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ, ಮನೆಯಲ್ಲೇ ಇರ್ತಾರೆ. ತಿಂಡಿ ತಿನಿಸು ಅಂದರೆ ಕೆಲಸ ಕಾರ್ಯಗಳು ಜಾಸ್ತಿ ಅಲ್ವಾ? ಸೀಸನ್ ಅಲ್ಲಿ ತುಂಬಾ ಕೆಲಸಗಳು ಕೂಡ ಜಾಸ್ತಿ ಇರುತ್ತೆ. ಹೊರಗಡೆ ಹೋಗ್ತಾ ಇರ್ಬೇಕಲ್ಲ? ಹೌದು, ಹೊರಗಡೆ ಹೋಗ್ತಾ ಇರ್ಬೇಕು. ಇವತ್ತೇನಾದ್ರೂ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ರಾ? ಮುಗಿಸ್ಕೊಂಡು ಬಂದಿದ್ದೇನೆ. ಓಕೆ, ಹಾಗಾದ್ರೆ ಇವತ್ತು ಯಾವ ಸ್ಪೆಷಲ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀರಾ? ನಾನು ನೂಡಲ್ಸ್ ಪಪ್ಸ್ ಅಂತ ಹೇಳಿ. ನೂಡಲ್ಸ್ ಪಪ್ಸ್. ಓಕೆ, ಹಾಗಾದ್ರೆ ಕಿಚನಿಗೆ ಹೋಗೋಣ. ಓಕೆ ಮೇಡಮ್, ಫಸ್ಟ್ ನೀವು ಹಾಗಾದ್ರೆ ನೂಡಲ್ಸ್ ಪಪ್ಸ್ ನೂಡಲ್ಸ್ ಪಪ್ಸ್ ಮಾಡ್ತಾ ಇದ್ದೀರಾ. ಏನ್ ಮಾಡೋದು, ಹೇಗೆ ಮಾಡೋದು? ಫಸ್ಟಿಗೆ ನಾವು ನೂಡಲ್ಸಿಗೆ ಅಂದರೆ ನೂಡಲ್ಸ್ ಮಾಡ್ಕೊಳ್ಳುವ. ಬಾಣಲೆ ಇಡಿ, ಗ್ಯಾಸ್ ಹಚ್ಚಿ, ನಮ್ಮ ಸನ್ ಪ್ರೀಮಿಯಂ ಎಣ್ಣೆ ಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ ಡಿ ಯುಕ್ತ. ನೂಡಲ್ಸ್ ಮಾಡೋದು ಈಸಿ ಅಲ್ಲ? ಈಸಿ, ಎಲ್ಲರೂ ಮಾಡ್ತಾರೆ. ನೂಡಲ್ಸ್ ಎಣ್ಣೆ ಹಾಕಿದ್ದೇವಲ್ವಾ, ಒಂದು ಸ್ಪೂನ್ ಕೊಡಿ ನನಗೆ. ಬಟ್ ನೀವು ಮಾಡೋ ಶೈಲಿಲಿ ಸ್ವಲ್ಪ ಡಿಫ್ರೆನ್ಸ್. ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಇದು. ನಮ್ಗೆಲ್ಲ ಆದ್ರೆ ಮ್ಯಾಗಿ ನೂಡಲ್ಸ್ ಮಾಡ್ತೀವಿ ಅಂದಾಗ ಅದು ಕರೆಕ್ಟ್ ಬರೋದಿಲ್ಲ, ವಿಡಿಯೋ ಅಂತ ತಮಾಷೆ ಮಾಡಿ ಆಚೆ ಸಾಗಿಸ್ಬಿಡ್ತಾರೆ. ಹೌದು, ಅಂದರೆ ಒಮ್ಮೊಬ್ಬರು ಏನು ಮಾಡ್ತಾರೆ, ಮ್ಯಾಗಿ ಮಾಡಾದ್ಮೇಲೆ ಹಸಿ ನೀರುಳ್ಳಿಯನ್ನು ಹಾಕಿ ತಿಂತಾರೆ. ಹೌದಾ? ಹಸಿ ನೀರುಳ್ಳಿ ಏನಾದರೂ ಡಿಫ್ರೆನ್ಸಸ್ ಇರುತ್ತೆ? ಚೆನ್ನಾಗಿರುತ್ತೆ. ಓಕೆ, ಹಸಿ ಹಸಿ ಆಗಿ ಸಿಗತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಟೊಮೆಟೊ ಹಾಕಿ. ಟೊಮೆಟೊ ಎಷ್ಟು ತಗೊಂಡಿದ್ದೀರಾ? ಟೊಮೆಟೊ ಒಂದು ಟೊಮೆಟೊ, ಒಂದು ನೀರುಳ್ಳಿ, ಹೀಗೆ. ಅಂದರೆ ಅದರದ್ದು ಮ್ಯಾಗಿ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ನೂಡಲ್ಸಿನ ಮೇಲೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ ನಾವು, ಸ್ಪೂನ್ ಕೊಡೋದು. ಇದು ಮ್ಯಾಗಿ ಮಸಾಲ. ಓಕೆ, ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಅರುಣಾದವ್ರದ್ದು ಚಿಲ್ಲಿ ಪೌಡರ್. ಓಕೆ, ತುಂಬಾ ಖಾರ ಇಷ್ಟಪಡ್ತೀರಾ ನೀವು? ಸ್ವಲ್ಪ ಸ್ಪೈಸಿ. ಹಾಂ, ಸ್ವಲ್ಪ ನೀರು ಹಾಕಿ
ಸಾಕು. ಇದಕ್ಕೆ ನಾವು ನೂಡಲ್ಸ್ ಹಾಕಿ ಬೇಯಿಸ್ಕೊಳ್ಳುವ. ಇದನ್ನೇ ತಿನ್ಬಿಡ್ಬೋದಲ್ಲ ಹಾಂ, ಪ್ರಿಪೇರ್ ಆದ್ಮೇಲೆ? ಹೌದು, ಬೇಕಾದ್ರೆ ಇದು ತಿನ್ಬೋದು. ಇಲ್ಲಾಗಿದ್ರೆ ನನ್ನ ಟೈಪಲ್ಲಿ ಪಪ್ಸ್ ಅಂತ ಹೇಳಿದ್ಮೇಲೆ ಆ ಪ್ರೊಸೀಜರಲ್ಲಿ ಹೋಗ್ಬೇಕು. ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಇಡುವ. ಸೀಸನ್ ಇವಾಗ ನಿಮ್ಮ ಬ್ಯೂಟಿಷಿಯನ್ ವರ್ಕ್ಗೆಲ್ಲ ತುಂಬಾ ಈಗ ಮ್ಯಾರೇಜಸ್ ಟೈಮ್ ಸಿಕ್ಕಿದೆ ಅಲ್ವಾ? ಹೇಗಾಗ್ತದೆ? ಡೈಲಿ ಇರುತ್ತೆ ಇವೆಂಟ್ಸ್? ಅಂದರೆ ಬಂದಾಗೆ ಆರ್ಡರ್ ಬಂದಾಗೆ ನಮಗೆ ಒನ್ ಡೇ ಬಿಟ್ಟು ಒನ್ ಡೇ ಇರುತ್ತೆ, ಇಲ್ಲ ಕಂಟಿನ್ಯೂಸ್ ಬೆಳಿಗ್ಗೆ ಸಂಜೆ ಹೀಗೆಲ್ಲ ಇರುತ್ತೆ. ಓಕೆ, ಈ ತರ ಎಲ್ಲ ಆದಾಗ ಮ್ಯಾನೇಜ್ ಹೇಗೆ ಮಾಡ್ತೀರಾ ಮನೆಯಲ್ಲಿ? ಅಂದರೆ ಸ್ವಲ್ಪ ನಾನು ಮ್ಯಾನೇಜ್ ಮಾಡ್ತೇನೆ. ನನ್ನ ಮಗಳಿದ್ದಾಳೆ, ಅವಳು ನೋಡ್ಕೊಳ್ತಾಳೆ. ಮಗಳು ಏನ್ ಮಾಡೋದು? ಅವಳು ಸೆಕೆಂಡ್ BCom ಮಾಡ್ತಾಳೆ. ಸೆಕೆಂಡ್ BCom ಓದ್ತಾ ಇದ್ದಾರೆ. ಓಕೆ, ಆಗಿದೆ ಇದು. ಹೌದು, ನೋಡಿ ಆಗಿದೆ ಇದು. ಗ್ಯಾಸ್ ಆಫ್ ಮಾಡೋದಾ? ಹಾಂ, ಗ್ಯಾಸ್ ಆಫ್ ಮಾಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಓಕೆ ಸಿಂಪಡಿಸೋಣ. ಇದು ಬ್ರೆಡ್ ಸೈಡ್ ಕಟ್ ಮಾಡಿ ನಾನು ಸ್ವಲ್ಪ ಲಟ್ಟಣೆಯಲ್ಲಿ ಲಾದಿದ್ದೇನೆ. ಓಕೆ, ಈ ತರ ಬ್ರೆಡ್ ಮೇಲೆ ನಾವು ಮ್ಯಾಗಿನ ಹಾಂ, ಮ್ಯಾಗಿ ಹಾಕ್ಕೊಳ್ಬೇಕು. ಸೈಡಿಗೆ ನಾನು ಮೈದಾ ಹಿಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಮ್ ಟೆಕ್ಸ್ಚರಲ್ಲಿ ಮಾಡಿದ್ದೇನೆ. ಅದನ್ನು ಇದು ಸೈಡಿಗೆ ಹಚ್ಚಬೇಕಾಗ್ತದೆ. ಓಕೆ, ಅದಿನ್ನೊಂದನ ಹಾಗೆ ಅಂಟಿಸಿ ಬಿಡೋ. ಹೌದೌದು. ನಾವು ಗ್ಯಾಸ್ ಆನ್ ಮಾಡಿ ಫ್ರೈ ಪ್ಯಾನ್ ಇಡಿ. ಎಣ್ಣೆ ಹಾಕ್ಬೇಕಾ? ಹಾಂ, ಎಣ್ಣೆ ಹಾಕಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ರೈಗೆ ಸ್ವಲ್ಪ ಇಡಿ, ಸಾಕು. ಬಿಸಿ ಆಗ್ತಾ ಇದೆ. ತುಂಬಾ ಫಾಸ್ಟ್ ಆಗಿ ರೆಡಿ ಆಗುತ್ತೆ ಅಲ್ವಾ? ಫಾಸ್ಟಾಗಿ ಆಗುತ್ತೆ. ಆಯ್ತಾ? ಆಗಿದೆ, ಗ್ಯಾಸ್ ಆಫ್ ಮಾಡಿ. ಇದು ಆಲ್ರೆಡಿ ನಾವು ನೂಡಲ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಬ್ರೆಡ್ ಸ್ವಲ್ಪ ಫ್ರೈ ಆಗಲಿಕ್ಕೆ ಅಷ್ಟೇ. ಓಕೆ, ಬಿಸಿ ಬಿಸಿಯಾದ ನೂಡಲ್ಸ್ ಪಾಪ್ಸ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ಮ್ಯಾಗಿ ಅಥವಾ ನೂಡಲ್ಸ್ ಮಾಡೋದು ಮಾತ್ರ ಗೊತ್ತಿತ್ತು, ಈಗ ನೂಡಲ್ಸ್ ಪಪ್ಸ್ ಕೂಡ ತಯಾರು ಮಾಡ್ಕೋಬೋದು. ಹೇಗೆ ರೆಡಿ ಮಾಡಿ ಕೊಟ್ಟರು ಅನ್ನೋದನ್ನು ನೀವು ಮತ್ತೊಂದು ಸಲ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ನೂಡಲ್ಸ್ ಪಫ್ಸ್ ತಯಾರಿಸೋ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಹೆಚ್ಚಿದ ಟೊಮ್ಯಾಟೊ,
ರುಚಿಗೆ ತಕ್ಕಷ್ಟು ಉಪ್ಪು, ನೂಡಲ್ಸ್ ಮಸಾಲ, ಅರುಣಾ ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಆನಂತರ ಸ್ವಲ್ಪ ನೀರು, ನೂಡಲ್ಸ್ ಹಾಕಿ ಬೇಯಿಸಿ. ಬಳಿಕ ಬ್ರೆಡ್ ತುಂಡಿನ ಒಳಗೆ ತಯಾರಿಸಿದ ನೂಡಲ್ಸ್ ಅನ್ನು ತುಂಬಿ ಮೈದಾ ಪೇಸ್ಟ್ ಅನ್ನು ಸುತ್ತಲೂ ಸವರಿ ಮತ್ತೆ ಮೇಲಿನಿಂದ ಇನ್ನೊಂದು ಬ್ರೆಡ್ ತುಂಡನ್ನು ಇಟ್ಟು ಮುಚ್ಚಿಕೊಳ್ಳಿ. ಆ ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬ್ರೆಡ್ ಅನ್ನು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ನೂಡಲ್ಸ್ ಪಫ್ಸ್ ಸವಿಯಲು ಸಿದ್ಧ. ನೂಡಲ್ಸ್ ಪಪ್ಸ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬಂದ್ವಿ. ಮತ್ತೊಂದು ರೆಸಿಪಿ ಹೇಳ್ಕೊಡೋಕೆ ಬಾಕಿ ಇದೆ. ಯಾವ ರೆಸಿಪಿ ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ತಗೊಳ್ಳಿ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಆಲ್ರೆಡಿ ನೂಡಲ್ಸ್ ಪಪ್ಸ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬಂದ್ವಿ. ಮೇಡಮ್, ನೆಕ್ಸ್ಟ್ ರೆಸಿಪಿ ಏನು? ನಾನು ನೆಕ್ಸ್ಟ್ ರೆಸಿಪಿ ಟೊಮೆಟೊ ಆಮ್ಲೆಟ್ ಮಾಡ್ತಾ ಇದ್ದೇನೆ. ಟೊಮ್ಯಾಟೊ ಆಮ್ಲೆಟ್. ಓಕೆ, ಮಾಡೋಣ ಹಾಗಾದ್ರೆ. ಮಿಕ್ಸಿ ಜಾರ್ ಕೊಡಿ. ಏನಿದು? ಕಡಲೆ ಹಿಟ್ಟು. ಕಡಲೆ ಹಿಟ್ಟು. ಮೈದಾ ಹಿಟ್ಟು, ಸ್ವಲ್ಪ ಕರಿಮೆಣಸು ಪೌಡರ್. ಹೌದು, ಅರುಣಾದವರದ್ದು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿಮೆಣಸು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಸಾಕು. ಹಾಂ, ಗ್ರೈಂಡ್ ಮಾಡಬೇಕಿದು. ಓಕೆ. ಸಾಕ ನೋಡಿ. ಸ್ವಲ್ಪ ನೀರು ಹಾಕಿ. ಓಕೆ. ಇದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೇನೆ, ಚಿಟಿಕೆ. ಗ್ಯಾಸ್ ಆನ್ ಮಾಡಿ ಕಾವಲಿಗೆ ಇಟ್ಟು ಬಿಡುವ. ಸಿಮ್ಮಲ್ಲಿ ಇಟ್ಬಿಡೋದಾ? ಹಾಂ, ಇಟ್ಬಿಡಿ. ಎಣ್ಣೆ ಹಾಕಬೇಕಾ? ಎಣ್ಣೆ ಹಾಕಬೇಕು. ಇದಕ್ಕೆ ನೀರುಳ್ಳಿ ಹಾಕ್ತಾ ಇದ್ದೇನೆ. ಓಕೆ, ಹಾಕಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸಾಕು. ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಓಕೆ. ಎಲ್ಲಾನು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ರೆಡಿ ಆಗುತ್ತೆ. ಇದಕ್ಕಿದೆಲ್ವಾ, ನಾವು ಗ್ರೀನ್ ಚಿಲ್ಲಿಯನ್ನು ನಾವು ಗ್ರೈಂಡಿಗೆ ಹಾಕಿದ್ದೇವೆ. ಒಬ್ಬೊಬ್ಬರು ಬೇಡ ಅಂತ ಹೇಳಿದರೆ ಡೈರೆಕ್ಟ್ ಇದೇ ರೀತಿ ಟೊಮೆಟೊ ನೀರುಳ್ಳಿ ಒಟ್ಟಿಗೆ ಅಪ್ಲೈ ಮಾಡ್ಕೊಂಡು, ಕಟ್ ಮಾಡ್ಕೊಂಡು. ಹೌದು, ಕಟ್ ಮಾಡಿಕೊಂಡು. ಬಿಸಿ ಆಗಿದೆಯಾ? ಓಕೆ. ಇದು ನಮಗೆ ಆಮ್ಲೆಟ್ ತರನೇ ಸೈಡ್ ಡಿಶ್ ಆಗಿರುತ್ತಾ ಅಥವಾ ತಿಂಡಿ ತರ ಇರುತ್ತಾ, ಸ್ನಾಕ್ಸ್ ತರ? ಸ್ವಲ್ಪ
ಆಮ್ಲೆಟ್ ಥರನೇ ಬರುತ್ತೆ. ನೀವು ಬೆಳಿಗ್ಗೆ ಸಹ ತಗೊಳ್ಬೋದು ಬ್ರೇಕ್ಫಾಸ್ಟಿಗೆ, ಇಲ್ಲಾಗಿದ್ರೆ ಊಟ ಟೈಮಲ್ಲಿ ಸಹ ತಗೊಳ್ಬೋದು. Okay. ಹಾಗೆ ನಿಮ್ಮ ಕಡೆಯಿಂದ ನಮಗೆ ಒಂದು ಬ್ಯೂಟಿ ಟಿಪ್ಸ್ ಹೇಳೋದಾದ್ರೆ ಏನು ಹೇಳ್ತೀರಾ? ಯಾವುದ್ರ ಬಗ್ಗೆ ಹೇಳಬೇಕು? ಬ್ಯೂಟಿ ಹೆಲ್ತ್ ಕೇರ್ ಬಗ್ಗೆ ಹೇಳಿ ಏನಾದ್ರು. ಹೆಲ್ತ್ ಕೇರ್ ಬಗ್ಗೆ ಹೇಳೋದಂತ ಹೇಳಿದ್ರೆ ತುಂಬ ನೀರು ಕುಡೀರಿ, ಮುಖದ್ದು ಅಂದರೆ ಚರ್ಮ ಗ್ಲೋ ಜಾಸ್ತಿ ಬರುತ್ತೆ. ಓಕೆ ಮತ್ತು ಟೊಮೆಟೊ ಅಂಥದ್ದೆಲ್ಲ ಹಸಿ ಹಸಿ ತರಕಾರಿ ಎಲ್ಲ ತಿನ್ನಬೇಕು, ಓಕೆ. ಅದೆಲ್ಲ ಚೆನ್ನಾಗಿರುತ್ತೆ. ಬ್ಯೂಟಿಷಿಯನ್ಸ್ಗೆ ಜಾಸ್ತಿ ಗೊತ್ತಿರುತ್ತೆ ಹೇಗೆ ಕೇರ್ ಇಲ್ಲ ಮಾಡ್ಕೋಬೇಕು. ಈಗ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅಲ್ವಾ? ಯೂಟ್ಯೂಬು ಅಲ್ಲ ಒಳ್ಳೆ ಚಾನಲ್ಸ್ ಎಲ್ಲ ಬರ್ತಾ ಇದೆ ಅಲ್ವಾ, ಹೌದು. ಎಲ್ಲ ಟಿಪ್ಸು ಅದರಲ್ಲಿ ಗೊತ್ತಾಗುತ್ತೆ. ಸ್ವಲ್ಪ ಸ್ಪೈಸಿ ಬೇಕನ್ನೋರು ಪೆಪ್ಪರ್ ಪೌಡರ್ ಹಾಕೋಬೋದಾ? ಆಮ್ಲೆಟಿಗೆಲ್ಲ ನಾವು ಹಾಕ್ತೇವಲ್ವ, ಹಾಫ್ ಬಾಯ್ಲ್ಡ್ ಮಾಡುವಾಗ ಕೂಡ ಹಾಕೋತೀವಿ. ಹಾಕ್ಕೊಳ್ತೀವಿ, ಹಾಗೆ ಸಹ ಮಾಡ್ಕೊಳ್ಬೋದು. ಗ್ಯಾಸ್ ಆಫ್ ಮಾಡಿ. ಬಿಸಿ ಬಿಸಿ ಇದೆಯಾ? ಹಾಂ, ಬಿಸಿ ಬಿಸಿ ಇದೆ. ಬಿಸಿ ಬಿಸಿಯಾದ ಟೊಮೆಟೊ ಆಮ್ಲೆಟ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಆಮ್ಲೆಟ್ ಥರಾನೇ ಘಮ ಘಮ ಬರ್ತಾ ಇದೆ. ಅಂದರೆ ಇದು ಟೊಮೆಟೊ ಆಮ್ಲೆಟ್ ಹೇಗೆ ರೆಡಿ ಮಾಡಿದ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಟೊಮ್ಯಾಟೊ ಆಮ್ಲೆಟ್ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಕಡಲೆ ಹಿಟ್ಟಿಗೆ ಅದರ ಕಾಲು ಭಾಗದಷ್ಟು ಮೈದಾ ಹಿಟ್ಟನ್ನು, ಅರುಣ ಕರಿಮೆಣಸಿನ ಪುಡಿ, ಜೀರಿಗೆ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಬೇಕಾದಷ್ಟು ತೆಳು ಮಾಡಿ ಚಿಟಿಕೆ ಬೇಕಿಂಗ್ ಪೌಡರ್, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕಿ ದೋಸೆ ಹುಯ್ದು ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಟೊಮ್ಯಾಟೊ ಆಮ್ಲೆಟ್ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸವಿಯಲು ಬಲು ಚೆನ್ನ. ಮೇಡಮ್, ಎರಡು ಕೂಡ ಇನ್ಸ್ಟಂಟ್ ರೆಸಿಪಿಗಳು. ದಿಢೀರಂತ. ಹೌದು, ದಿಢೀರ್ ಅಂತ ಮಾಡಿಕೊಟ್ಟಿದ್ದೀರಾ. ಯಾವುದರ ಟೇಸ್ಟ್ ನೋಡೋಣ ಫಸ್ಟ್ ನಾವು? ನೀವು ಚಾಯ್ಸ್ ಮಾಡಿ. ನಾನೇ ಚಾಯ್ಸ್ ಮಾಡ್ಕೊಳ್ಳೋದು ಹಾಗಾದ್ರೆ. ಓಕೆ, ಫಸ್ಟ್ ನಾವು ನೂಡಲ್ಸ್ ಪಪ್ಸ್ ಟೇಸ್ಟ್ ನೋಡೋಣ. ನೀವು ತಗೊಳ್ಳಿ. ಹೇಗಾಗಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಇದೊಂದ್ಸಲ ಟೇಸ್ಟ್ ನೋಡೋಣ. ಫ್ಲೇವರ್ ಎಲ್ಲ ಎಗ್ ಆಮ್ಲೆಟ್ ಥರನೇ ಫೀಲ್ ಆಗುತ್ತೆ. ಬಟ್ ಟೊಮೆಟೊ ಎಲ್ಲ ಸಿಕ್ಕಿದಾಗ ಇನ್ನೂ ರುಚಿ ಅಂತ ಅನಿಸ್ತಾ ಇದೆ. ಪ್ಯೂರ್ ವೆಜ್ ಅಲ್ವಾ? ವೆಜ್ ಟೊಮೆಟೊ ಆಮ್ಲೆಟ್ ಮಾಡಿ ಅದರೊಂಥರ ಮೆಣಸೆಲ್ಲ ಹಾಕಿದ್ದೀರಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸ್ಪೈಸಿಯಾಗಿ ಎರಡೂ ಡಿಶ್ ಕೂಡ ಸಖತ್ತಾಗಿದೆ. ಇವತ್ತು ನಮ್ಮ ವಾಹಿನಿಗೆ ಬಂದು ನಮಗೋಸ್ಕರ ಇಷ್ಟು ಚೆನ್ನಾಗಿರೋ ಎರಡು ಡಿಶಸ್ನ ಹೇಳ್ಕೊಟ್ಟಿದ್ದೀರಾ. ಅದು ಬೇರೆ ಬ್ಯುಸಿ, ಈಗ ಸೀಸನ್, ಅಷ್ಟೆಲ್ಲ ಕೆಲಸಗಳ ಮಧ್ಯೆ ನಮಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ವಿಟಮಿನ್ ಎ, ಡಿ, ಇ ಸತ್ವ ಇರೋಂತಹ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಬರ್ತಾ ಇರಿ ಮೇಡಮ್ ಆಗಾಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ದಿಢೀರಾಗಿ ಈ ಎರಡು ರೆಸಿಪಿಗಳನ್ನು ಮೇಡಮ್ ಹೇಗೆ ರೆಡಿ ಮಾಡಿ ಕೊಟ್ಟರು ಅಂತ. ನೀವು ಕೂಡ ಮಿಸ್ ಮಾಡದೆ ಮನೆಯಲ್ಲಿ ಈ ಥರ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.